ಮೂಲತಃ ರಡ್ಡನೆ ಕೊಲ್ಲೆದಾರಾದ ಇತ್ತೆ ಕೊಣಾಜೆ ಪುಳಿಂಚಾಡಿಡುಪ್ಪುನ 35 ವರ್ಷ ಪ್ರಾಯದ ವಿಕ್ರಮ್ ಗಟ್ಟಿ ಬುಧವಾರ ರಾತ್ರಿ ಉಳ್ಳಾಲ ನೇತ್ರಾವತಿ ಸಂಕದಲ್ಪರ್ದು ನಿಗೂಢವಾದ ನಾಪತ್ತೆಯಾದರು. ರಾತ್ರಿ ಸುಮಾರು 9:10 ಗಂಟೆಗೆ ತನ್ನ ಕೊಣಾಜೆ ಇಲ್ಲರ್ದು KA 19 MD ಒರ್ಮಮುಜಿ 5 ನಂಬರ್ದ ಕಾರ್ಡ್ ತೊಕ್ಕುಡುದಂಚಿ ಬತ್ತಿನ ವಿಕ್ರಮ್ ಗಟ್ಟಿ ಅವಿರ್ದು ಬೊಕ್ಕ ದಾದ ಆತಿರು ದಾದ ಸಂಗತಿ ಪಂಡದು ಗೊತ್ತಾತಿಜಿ. ಉಳ್ಳಾಲ ನೇತ್ರಾವತಿ ಪರ ಸಂಕದ ನಡುಭಾಗಡು ಕಾರು ಅನಾಥವಾದ ಉಂತುದಿತ್ತಿನ ತುಯಿನಕ್ಲು ಸಂಬಂಧಪಟ್ಟಿನಕ್ಲಿಗೂ ಸೂಚನೆ ಕೊರಿಯರು. ಕಾರದ ಲೈಟ್ ಆನ್ ಡೇ ದೀದು ಕೀಲ ಕಾರ್ಡೆ ದೀದು ಕಾರದ ಡೋರ್ ಓಪನ್ ದೀನ ಸ್ಥಿತಿಟ್ ಕಾರು ತೋಜಿದು ಬತ್ತಂಡು. ಹೆಚ್ಚಿನ ಅಂಶ ಇಂದೊಂಜಿ ಆತ್ಮಹತ್ಯೆ ಪಂಪಿನ ಶಂಕೆ ತೋಜಿದು ಬತ್ತಂಡು. ಬುಧವಾರ ರಾತ್ರಿ ಬೊಕ್ಕ ಗುರುವಾರ ಕಾಂಡೆ ನೇತ್ರಾವತಿ ಸಂಕದ ಆಡಿಟ್ ನಾಡ್ನ ಪ್ರಯತ್ನಲ ನಡಪಾಯರು. ಜಾಗೆಗೂ ಶಾಸಕರು ಶ್ರೀ UT ಖಾದರ್ಲ ಗುರುವಾರ ಕಾಂಡೆ ಭೇಟಿ ಕೊಡ್ದು ಪೊಲೀಸ್ ಅಧಿಕಾರಿಗಳ ಪಾತ್ರಕತೆ ನಡಪಾದ ನಾಡಿನ ಪ್ರಯತ್ನಗೂ ನನಲಾತು ಸೂಚನೆ ಕೊರಿಯರು. CCTV ಬಂದ್ಕೊಡಿ ಸರ್ ಸ್ಪೆಷಲ್ ಜಿಲ್ಲಾಡಳಿತ ನಮಗೆ ರೀಸನ್ ಗೊತ್ತಾಪುಂಡತೆ CCTV ಲತ್ತಪ್ಪ ಇಟ್ಸ್ ವೆರಿ ಸಿಂಪಲ್ ಇದು ಅಡ್ಡ ಫಿಕ್ಸ್ ಮಂತುಂಡು ಕ್ಯಾಮೆರಾ ಕೊಡ್ಚಿ ಫೆನ್ಸಿಂಗ್ ಮಾಡ್ತಾನೆ ಫೆನ್ಸಿಂಗ್ ಆಗ್ತದೆ ಯಾನ್ ಮೇಲೆ ಜಾನ್ ಇಂದು ಕೊಡ್ತಿದ್ದೆ ಸೆಂಟ್ರಲ್ ಗೆ ನಮ್ಮ ಅನ್ಬ್ರೇಕಬಲ್ ದಿಕ್ಕು ಗ್ಲಾಸ್ ಹತ್ತು ಅಂದವೆ ಫೈಬರ್ ಶೀಟ್ ಫೆನ್ಸಿಂಗ್ ಬೇತೆ ಬಾಂಬೆ ಕಂಪ್ಲೀಟ್ ಉದ್ದ ಬಾರ್ಲ ವರ್ಷೆ ಉದ್ದ ಬಾರ್ಲ ತೂಪ್ ನಾಕ್ಲೆಲ್ಲ ಒಂದು ಹಿಂದೆ ಆಕ್ಚುಲಿ ಡೆತ್ ಸ್ಪಾಟ್ ಆದ ಬಲ್ಲಿ ಹಿಂದೆ ಟೂರಿಸಂ ಸ್ಪಾಟ್ ಆಕ್ಚುಲಿ ಮೂಲಭೂತ ಬಯದ ಬರೋದು ಕುಲ್ಲು ತೂದು ಬರೋ ಜೋಕಂಗಳು ಕುಲ್ಲ ಅವು ಒಂದು ಟೂರಿಸಂ ಸ್ಪಾಟ್ ಆಕ್ಚುಲಿ ಅದು ಮುರಾನಿ ಮಾಡೋದು ಕಮಿಷನರ್ ಎಲ್ಲ ಬಂದಿರು ಎಲ್ಲ ರೆಡಿ ಆಗಿದೆ ಮಾಡ್ತಾ ಇದೆ ಬನ್ನಿ ಮಾಡ್ತಾ ಇದೆ ಬಂದು 2 ದಿನ ನನಗೆ ಆಗ್ತದೆ ಅಂದ ಸಿದ್ಧಾರ್ಥನ ಡೆತ್ತಾನ ಪೂರ ಪಂತಿಜ ಇದು ಬುಕ್ ಉಂಟದೆ ಪ್ರಭಾಕರಾಚಾರ್ಯ ಇದು ಕೊಟ್ಟಾರಿ ನಮಗೆ ತಿರ್ಬೇಕು ವಿಷಯದಲ್ಲಿ ಅದು ಗೊತ್ತುಂಟು ಮುಂದಿನ ಬತ್ತಿನಕ್ಲೆಗೆ ಆಪುಜಿ ಬನ್ನ ಮನಸ್ಸೇ ಜಾಪು ಅಲ್ತರದ ಎప్పుడు ಒಂದು ಬನ್ನ ಮೂಲೆಗಳಾಗಿರ ಆಪುಜಿ ಬಂದಾಗ ಅಲ್ಲಿನ ಮೈಂಡ್ ಕೊನಾಜದ ಗೊತ್ತಾರದ ಇಮಿಡಿಯೇಟ್ ಅದು ಫಿಶ್ ಮಿಲ್ ಸ್ವಲ್ಪ ಫ್ಯಾಕ್ಟರಿ ಅವು ನೀಡಿದ ಪೊಸಿಷನ್ ಯೂಶಲ್ ತೊಲೆ ಮುಲ್ತಕ್ಲೆ ಎಕ್ಸ್ಪೀರಿಯನ್ಸ್ ಯೂಶಲ್ 25 ಮೂಲದ ಒಂದು 24 ಗಂಟೆ ತಿರುತ್ತಬೋದಿತ್ತಂದ ಮಿತ್ತು ಬರೋಣ 24 ಬುಕ್ ಓಲ ತಣ್ಣೀರು ಬಾವಿರ್ದು ಮುಳುಗು ತಜ್ಞರ ತಂಡ ಕೋಸ್ಟಲ್ ಗಾರ್ಡ್ ಅಂಚನೆ ಅಗ್ನಿಶಾಮಕ ದಳದಕ್ಲೆ ಲೆಪ್ಡಾದು ತುರ್ತು ನಾಡಾವಲೆಕ ಸೂಚನೆ ಕೊರಿಯರು. ವರದಿನಂಚ ನನಂಜಿ ಮರ್ಗಿಲ್ಡು ಇಂದು ಏರಾಂಡಲ ಅಪಹರಣ ಪ್ರಯತ್ನ ಆದುಪ ಪಂಪಿನ ಸಾಧ್ಯದಂಚಿರ್ದಲ್ಲ ತನಿಖೆ ಮಲ್ಪಾಯರೆ ಸೂಚನೆ ಕೊರಿಯರು. ನಮಸ್ತೆ. ಈಗ ನಮ್ಮ ನಿನ್ನೆ ನಾನು ಫೋನ್ ಮಾಡಿದೆ ಅಲ್ಲ, ಅದೊಂದು ನಮ್ಮ ವಿಕ್ರಮ್ ಗಟ್ಟಿ ಅದು ನಮ್ಮ ನೀರು ನಮ್ಮ ಇಲ್ಲಿ ಮೂಲಿಂದು ಹತ್ತಿನ ನೇತ್ರ ಬ್ರಿಡ್ಜದ ಇತ್ತು ದಾನ ತಂದು ಪ್ರೋಸೆಸ್ ಒಟ್ಟು ಬಿಡ್ತದೊಂದು ಅದು ಧ್ಯಾನ ಸ್ಪಾಟ್ ಉಳ್ಳೆ ಆಯ್ತು ವಿಷಾದ ಗೊತ್ತುಂಡೆ ಇತ್ತು ನಿಖಲ ಪೊಲೀಸ್ ಮೂಲಭೂತ ನಾಟ್ರಾ ಪೂಜಿ ಅತ್ತ ನಿಖುಲಾದ ಮಲ್ ಪಡಿತಾರೆ ಕುಲ್ಲುದು ಆಯ್ನ ಮೊಬೈಲ್ ಒಂಜಿ ಡೀಟೇಲ್ಸ್ ಆಪಲಿ ಇಮಿಡಿಯೇಟ್ ಡೇಟಾ ಸೆಕೆಂಡ್ ಆದ ಬಂದಾಗ ಮೊಬೈಲ್ ಡಂಪ್ ಮಲ್ಪಲೆ ಲಾಸ್ಟ್ ಮೂಮೆಂಟ್ ಓಡಿದ್ದೆ ಬಂದು ಗೊತ್ತಾಗ್ಬೋದು. ಮೊಬೈಲ್ ಡಂಪ್ ಮಲ್ತಿ ಕೂಡಲೇ ಗೊತ್ತಾಗ್ಬಂದ ಆ ಇನ್ವೇ ಪ್ಲೇಸ್ ಇತ್ತು ಅವೇ ಡೇಂಜರ್ ಹತ್ತನ ಬ್ಯಾದು ಬಂದ್ರೆ ನಂಗೆ ಕ್ಲಾರಿಟಿ ಬರ್ಬೋದ ಅವೊಂದು 2 ಕೆಲಸ ಮಂದಿ ಡೀಟೇಲ್ಸ್ ಹೇಳ್ತದೆ ಅಪ್ಪಲೆ. ಸರಿ, ಈಗ ಆಯ್ತು. ತಣ್ಣೀರು ಬಾವ್ರಿಗೆ ನಿಮ್ಮವ್ರು ಯಾರಾದ್ರೆ ಕಾನ್ಸ್ಟೇಬಲ್ ಮಾತಾಡಲಿ, ನಾನು ಹೇಳ್ತೀನಿ. ಇಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ. ಇಲ್ಲಿ ಯಾವ ಟೈಮ್ ಬಂದರೂ ಬೇಕಾದ್ರೆ ನಮ್ಮ ಕಂಕನಾಡಿ ಪೊಲೀಸ್ ಸ್ಟೇಷನ್ ಹತ್ರ ಬರಲಿ, ನೇತ್ರದ ಬೀಚ್ ಹತ್ರ ಬರಲಿ, ನಮ್ಮವ್ರು ಇರ್ತಾರೆ. ಒಂದು 2-3 ಇರ್ತಾರೆ, ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ. ಇವತ್ತು ನಿನ್ನೆ ನೈಟ್ ಕೂಡ ಇವತ್ತು ವಿಕ್ರಮ್ ಗಟ್ಟಿ ಎಂಬ ಮಿತ್ರ ಇವತ್ತು ಅಲ್ಲಿ ಬಂದು ಆ ಕಾರನ್ನ ಇಟ್ಟುಕೊಂಡು ಅವ್ರಿಗೆ ಅಲ್ಲಿಂದ ಕಾಣುವುದಿಲ್ಲ. ನಮ್ಮೆಲ್ಲರ ಇವತ್ತು ಒಂದು ಅಪೇಕ್ಷೆ ಅಂತ ಹೇಳಿದರೆ ಬಹುಶಃ ಆ ರೀತಿ ಆಗದಿರಲಿ ಅಂಥೇಳಿ. ಬಹುಶಃ ಬಹುತೇಕ ಹಿಂದಿನೆಲ್ಲ ಚರಿತ್ರೆ ನೋಡುವಾಗ ಇದು ಏನಾದರೂ ಆತ್ಮಹತ್ಯೆ ಆಗಿರಬಹುದೆಂಬ ಬಹುತೇಕ ಇವತ್ತು ಶಂಕಿತರಾಗಿ ಈಗಾಗಲೇ ನಾವು ಸಂಬಂಧಪಟ್ಟ ಜೊತೆ ಪೊಲೀಸ್ ಇಲಾಖೆ ಎಲ್ಲ ತನಿಖೆಯನ್ನು ನಡೆಸ್ತಾ ಇದೆ. ಕರಾವಳಿ
ಪಡೆ ತಮ್ಮ ಸ್ವಿಮ್ಮರ್ಸ್ ನುರಿತವಾದ ಈಜುಗಾರರನ್ನು ಇವತ್ತು ಕಲಿಸಿಕೊಂಡು ಆ ಒಂದು ಸರ್ಚ್ ಸರ್ಚ್ ಕೊಡಿಯವತ್ತು ನಡೀತಾ ಇದೆ. ಆಗಿಂದಲೇ ನಾವು ಹೇಳ್ತಾ ಇದ್ದೇವೆ ಹೈವೇ ಅವರಿಗೆ ಇದಕ್ಕೊಂದು ಟ್ರಾನ್ಸ್ಪರೆಂಟ್ ಒಂದು ಆತ್ಮಹತ್ಯೆ ಸಂರಕ್ಷಣಾ ಒಂದು ತಡೆ ಮಾಡಿ ಅಂತೇಳಿ ನಿಯಂತ್ರಣ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಿ ಅಂತೇಳಿ. ಈಗಾಗಲೇ NHನವರು ಕೂಡ ಇವತ್ತು ಪರ್ಮಿಷನ್ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ ಆದಷ್ಟು ಬೇಗನೆ ಆ ಒಂದು ಇವತ್ತು ನೇತ್ರಾವತಿಯ ಅಲ್ಲಿ ಆತ್ಮಹತ್ಯೆಯನ್ನು ತಪ್ಪಿಸಲು ಆ ಪ್ರೊಟೆಕ್ಷನ್ ಹಾಕುವಂಥ ಒಂದು ವ್ಯವಸ್ಥೆ ಅತಿ ಶೀಘ್ರದಲ್ಲೇ ಕಲ್ಪಿಸಲಾಗುವುದು. ಇದಕ್ಕೆ ಅಗತ್ಯ ಬಿದ್ದಲ್ಲಿ ನಮ್ಮ ಶಾಸಕರ ಅನುದಾನ ಕೂಡ ಕೊಡ್ತೇನೆ ಅಂತ ನಾನು ಇವತ್ತು ಹೇಳಿದ್ದೇನೆ. ಈ ಕೊರೋನಾ ವೈರಸ್ ಸಂಬಂಧಪಟ್ಟಂಥ ಸಮಸ್ಯೆ ಮುಗಿದ ತಕ್ಷಣ ಬಹುಶಃ ನೇತ್ರಾವತಿಯ ಆ ಒಂದು ಏನು ಸಂರಕ್ಷಣೆ ನಮ್ಮ ಆತ್ಮಹತ್ಯೆಗೈಯುವಂಥ ಸ್ಥಳದ ಆ ಒಂದು ಸಂರಕ್ಷಣಾ ಕಾಮಗಾರಿ ಏನಿದೆ ಆದಷ್ಟು ಬೇಗನೆ ಪ್ರಾರಂಭ ಮಾಡ್ತೇನೆ ಅಂತ ಹೇಳಿ. ವಿಕ್ರಮ್ ಗಟ್ಟಿ ಇಲ್ಲಡು ಬಾರಿ ಎಡ್ಡೆಡೆ ಇತ್ತದು ಏಕಾಏಕಿಯಾದ ಫೋನ್ಡು ಪಾತೆರೊಂದು ಬತ್ತಿನ ದಾಯೆ ಅಕೇರಿಗೆ ಬತ್ತಿನ ಫೋನ್ ಕಾಲ್ ಏರ್ನ ದಾಯಗ ಬೋಡಾದು ಇಲ್ಲಡಿ ಇತ್ತಿನ ಬನಿಯನ್ ಬೊಕ್ಕ ಚಡ್ಡಿಡೆ ಬರಡಾಂಡು ಮೊಬೈಲ್ ಫೋನ್ ರಾತ್ರಿ ಸುಮಾರು 10 ಗಂಟೆ ದಾತು ಪುರ್ತುಡು ಸ್ವಿಚ್ ಆಫ್ ಆತಂಡು. ಇತ್ತೆ ಆ ಮೊಬೈಲ್ ಫೋನ್ ಓಲುಂಡು ಕಾರ್ದ ಲೈಟ್ ಆನ್ ಡೋರ್ ಓಪನ್ ದೇದು ಉಪ್ಪೊಡಾಂಡ ಫೋನ್ ಓಡೆ ಪೋಂಡು ಪನ್ಪಿನ ಪ್ರಶ್ನೆಲ ಉಂಡು. ಇಂಚ ಒಂಜಾತ ಸಂಶಯಲ್ಲ ಇಂದೆಟು ತೋಜೊಂದುಂಡು. ಆರ್ಥಿಕವಾದ ವಾ ತೊಂದರೆಲ ಇಚ್ಚಾಂಡು ಇಲ್ಲಡ್ಲ ಎಡ್ಡಡಿ ಇತ್ತಿರು ಅಂಚಾಂಡ ಆತ್ಮಹತ್ಯೆ ಮನ್ಪೊಡಾದು ಬತ್ತಿನ ಬಲವಾಯಿನ ಕಾರಣದಾದ ಇಂದು ಪ್ರಶ್ನೆಯಾದ ಉಂಡು. ಒಟ್ಟಾರೆಯಾದ ಗುರುವಾರ ಬಯ್ಯ ಮುಟ್ಟಲ ನೇತ್ರಾವತಿ ಸಂಕದ ಆಡಿಟ್ಟು ಅಂಚಿಂಚಿ ನಾಡುನ ಪ್ರಯತ್ನಲು ನಡತೊಂದು ಉಂಡು. ಬಿಜೆಪಿ ಕುಡ್ಲ ಕ್ಷೇತ್ರ ಸಮಿತಿಯ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್, ಮಾಜಿ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಶ್ರೀಮತಿ ಮಮತಾ ಗಟ್ಟಿ, ಕೋಟೆಕರ್ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀ ಶೇಖರ್ ಕಣಿರ್ತೋಟ, ಕೋಣಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ನಜರ್ ಶಾ ಪಟೋರಿ, ಪುರುಷೋತ್ತಮ್ ಗಟ್ಟಿ, ರಾಘವ ಗಟ್ಟಿ, ಎಸಿಪಿ ಕೋದಂಡರಾಮ್, ಕೊಲ್ಯ ಶ್ರೀರಾಮ ಭಜನಾ ಮಂದಿರ ಬೊಕ್ಕ ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಜಾಗಿಡಿತ್ತರು. ವಿಕ್ರಮ್ ಗಟ್ಟಿ ಕೊಲ್ಯ ಶ್ರೀರಾಮ್ ಫ್ರೆಂಡ್ ಸರ್ಕಲ್ದ ಅಧ್ಯಕ್ಷರಾದ್ಲ ಸೇವೆ ಸಂದ ಹೊಂದಿತ್ತರು. ಕೊಲ್ಯಡು ಆಂಜನೇಯ ಬಾಡಿ ಬಿಲ್ಡರ್ ಗ್ಯಾರಿದ್ದ ಪಾಲುದಾರರಾದ್ಲ ಮಾತಾಡಲ ಎಡ್ಡೆ ಆತ್ಮೀಯರಾದಿತ್ಯರು. ಎಲ್ಲೆ ಪ್ರಾಯದ ಬಾಲೆ ಬೊಡೆದಿ ಬಂಧು ಬಳಗ ಮಾತಾಡಲ ಎಡ್ಡೆ ಒಡನಾಟಡಿ ಇತ್ತಿನ ವಿಕ್ರಮ್ ಗಟ್ಟಿಯರಿನ ಈ ನಡೆ ನಿಗೂಢವಾದ ದಾದ ದಾನೆ ಪನ್ಪಿನ ವಿಷಯ ನನಾತೆ ತಿರಿಯುಳಾತನು.